ಹಾಯ್ ನಮಸ್ಕಾರ ಗೆಳೆಯರೆ, ನೀವೆಲ್ಲರೂ ಹೇಗಿದ್ದೀರಾ? ನಿಖುಲ್ ಮಾತೆಲ್ಲ ಎಂಚ ಉಳ್ಳಾರು ಎನ್ನ ಮೋಕೆದ ಬಂದುಲೆಗೆ ಉಡಲ್ದಿಂಜಿನ ಸ್ವಾಗತ. ಎಂಚಲ ಮರಿಯಲ ಶುರು ಆಂಡತೆ ಮಸ್ತ್ ಖುಷಿ ಆಂಡೆ. ಮಳೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೊರಗಡೆ ಜಿಟಿ ಜಿಟಿ ಮಳೆ ಬರ್ತಿದೆ, ವಾತಾವರಣ ಸಖತ್ ಕೂಲ್ ಆಗಿದೆ. ಆಮೇಲೆ ಸೆಕೆಯಲ್ಲಿ ಬೆಂದಿದ್ದ ಮನಸ್ಸುಗಳಿಗೆ ಕೊಂಚ ರಿಲ್ಯಾಕ್ಸ್ ಸಿಕ್ಕಿದೆ ಅಲ್ವಾ? ಕರಾವಳಿ ಕಡೆ ಹೋದರೆ ತುಳುವಿನಲ್ಲಿ ಮಳೆಗಾಲದ ಬಗ್ಗೆ ಹೇಗೆ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತುಂಟಾ? ಇವತ್ತಿನ ವಿಡಿಯೋದಲ್ಲಿ ನಾವು ಮಳೆಗಾಲದಲ್ಲಿ ದಿನನಿತ್ಯವಾಗಿ ಬಳಸುವಂತಹ ವಾಕ್ಯಗಳನ್ನು ಅಪ್ಪಟ ಮಂಗಳೂರು ಶೈಲಿಯಲ್ಲಿ ಹೇಗೆ ಹೇಳುವುದು ಅಂತ ಸುಲಭವಾಗಿ ಕಲಿಯೋಣ. ಅದಕ್ಕಿಂತ ಮುಂಚೆ ಒಂದು ಮಾತು, ವಿಡಿಯೋವನ್ನು ಕೊನೆ ತನಕ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ವಾಕ್ಯ, ಮಳೆಗಾಲ ಶುರುವಾಗಿದೆ. ಮಳೆಗಾಲ ಶುರುವಾಗಿದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಮರಿಯಾಲ ಸುರು ಆತಂಡು. ಮರಿಯಾಲ ಸುರು ಆತಂಡು. ಮಳೆಗಾಲಕ್ಕೆ ತುಳುವಲ್ಲಿ ಮರಿಯಾಲ ಅಂತ ಹೇಳ್ತಾರೆ. ಮುಂದಿನ ವಾಕ್ಯ, ಇಂದು ಭಾರಿ ಮಳೆ ಬರುತ್ತಿದೆ. ಇಂದು ಭಾರಿ ಮಳೆ ಬರುತ್ತಿದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಇನಿ ಮಸ್ತ್ ಬರ್ಸ ಬರೊಂದುಂಡು. ಇನಿ ಮಸ್ತ್ ಬರ್ಸ ಬರೊಂದುಂಡು. ಮಳೆಗೆ ತುಳುವಲ್ಲಿ ಬರ್ಸ ಅಂತ ಹೇಳ್ತಾರೆ. ಮಳೆಗೆ ತುಳುವಲ್ಲಿ ಬರ್ಸ ಅಂತ ಹೇಳ್ತಾರೆ. ಮುಂದಿನ ವಾಕ್ಯ, ಹೊರಗಡೆ ಮಳೆ ಬರ್ತಾ ಇದೆ, ಕೊಡೆ ತೆಗೆದುಕೊಂಡು ಹೋಗಿ. ಹೊರಗಡೆ ಮಳೆ ಬರ್ತಾ ಇದೆ, ಕೊಡೆ ತಗೊಂಡು ಹೋಗಿ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಪಿದೈ ಬರ್ಸ ಬರೊಂದುಂಡು, ಕೊಡೆ ಪತೊಂದು ಪೋಲೆ. ಪಿದೈ ಬರ್ಸ ಬರೊಂದುಂಡು, ಕೊಡೆ ಪತೊಂದು ಪೋಲೆ. ಪಿದೈ ಅಂದರೆ ಹೊರಗೆ, ಬರ್ಸ ಅಂದರೆ ಮಳೆ, ಬರೊಂದುಂಡು ಅಂದರೆ ಬರ್ತಾ ಇದೆ. ಕೊಡೆ ತಗೊಂಡು ಹೋಗಿ, ಕೊಡೆ ಪತೊಂದು ಪೋಲೆ. ಮುಂದಿನ ವಾಕ್ಯ, ಗಾಳಿ ಜೋರಾಗಿ ಬೀಸುತ್ತಿದೆ. ಗಾಳಿ ಜೋರಾಗಿ ಬೀಸುತ್ತಿದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಗಾಳಿ ಜೋರುಡೆ ಬೀಜೊಂದುಂಡು. ಗಾಳಿ ಜೋರುಡೆ ಬೀಜೊಂದುಂಡು. ಮುಂದಿನ ವಾಕ್ಯ, ನೀನು ಮಳೆಯಲ್ಲಿ ನೆನೆದಿದ್ದೀಯಾ. ನೀನು ಮಳೆಯಲ್ಲಿ ನೆನೆದಿದ್ದೀಯಾ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಈ ಬರ್ಸೋಡು ನೆನೆತನ. ಈ ಬರ್ಸೋಡು ನೆನೆತನ. ಈ ಬರ್ಸೋಡು ನೆನೆತನ. ಇದಕ್ಕೆ ಉತ್ತರವಾಗಿ ಮುಂದಿನ ವಾಕ್ಯ ಬರ್ತಿದೆ, ಹೌದು ಪೂರ್ತಿ ನೆನೆದು ಒದ್ದೆಯಾಗಿದ್ದೇನೆ. ಹೌದು ಪೂರ್ತಿ ನೆನೆದು ಒದ್ದೆಯಾಗಿದ್ದೇನೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಅಂದ್ ಪೂರ ನನೆದು ಚಂಡಿಯಾತೆ. ಅಂದು ಪೂರ ನನೆದು ಚಂಡಿಯಾತೆ. ಒದ್ದೆಗೆ ತುಳುವಲ್ಲಿ ಚಂಡಿ ಅಂತ ಹೇಳ್ತೇವೆ. ಹಾಗೆ ಮುಂದಿನ ವಾಕ್ಯ, ಬೇಗ ಬಂದು ಬಟ್ಟೆ ಬದಲಾಯಿಸು, ಇಲ್ಲದಿದ್ದರೆ ಜ್ವರ ಬರಬಹುದು. ಬೇಗ ಬಂದು ಬಟ್ಟೆ ಬದಲಾಯಿಸು, ಇಲ್ಲದಿದ್ದರೆ ಜ್ವರ ಬರಬಹುದು. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಬೇಗ ಬತದು ಕುಂಟು ಮಾಪು. ಬೇಗ ಬತದು ಕುಂಟು ಮಾಪು ಅಥವಾ ಬದಲ್ಪು. ಮಾಪು ಅಥವಾ ಬದಲ್ಪು ಅಂದರೆ ಬದಲಾಯಿಸು. ಇಲ್ಲದಿದ್ದರೆ ಜ್ವರ ಬರಬಹುದು, ಇಜ್ಜಿಂಡ ಜ್ವರ ಬರು. ಬೇಗ ಬತದು ಕುಂಟು ಬದಲ್ಪು, ಇಜ್ಜಿಂಡ ಜ್ವರ ಬರು. ಬೇಗ ಬತದು ಕುಂಟು ಬದಲ್ಪು, ಇಜ್ಜಿಂಡ ಜ್ವರ ಬರು. ಮುಂದಿನ ವಾಕ್ಯ, ಇವತ್ತು ಸಿಡಿಲು ಮಿಂಚು ಜಾಸ್ತಿ ಇದೆ. ಇವತ್ತು ಸಿಡಿಲು ಮಿಂಚು ಜಾಸ್ತಿ ಇದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಇನಿ ತೆಡಿಲು ಮಿಂಚು ಜಾಸ್ತಿ ಉಂಡು. ಇನಿ ತೆಡಿಲು ಮಿಂಚು ಜಾಸ್ತಿ ಉಂಡು. ಹಾಗೆ ಮುಂದಿನ ವಾಕ್ಯ, ಮಳೆಗಾಲದಲ್ಲಿ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಕುಡಿಯಲು ಮಜಾ ಇರುತ್ತದೆ. ಮಳೆಗಾಲದಲ್ಲಿ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಕುಡಿಯಲು ಮಜಾ ಇರುತ್ತದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಮರಿಯಾಲಡು ಬೆಚ್ಚ ಬೆಚ್ಚ ಚಾ ಅತ್ತಂಡ ಕಾಫಿ ಪರಿಯರೆ ಮಸ್ತ್ ಖುಷಿ ಆಪುಂಡು. ಮರಿಯಾಲಡು ಬೆಚ್ಚ ಬೆಚ್ಚ ಚಾ ಅತ್ತಂಡ ಕಾಫಿ ಪರಿಯರೆ ಮಸ್ತ್ ಖುಷಿ ಆಪುಂಡು. ಮುಂದಿನ ವಾಕ್ಯ, ಮಳೆಗಾಲದಲ್ಲಿ ಮರಗಿಡಗಳು ಚಿಗುರುತ್ತದೆ. ಮಳೆಗಾಲದಲ್ಲಿ ಮರಗಿಡಗಳು ಚಿಗುರುತ್ತದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಮರಿಯಾಲಡು ಮರದೈಕುಲು ತೆಗುಲುವ. ಮರಿಯಾಲಡು ಮರದೈಕುಲು ತೆಗುಲುವ. ಮರಗಿಡಗಳು ಅಂದರೆ ಮರ ದೈಕುಲು, ಚಿಗುರುತ್ತದೆ ಅಂದರೆ ತೆಗುಲುವ. ನೋಡಿದ್ರಲ್ವ ಗೆಳೆಯರಿ, ಇನ್ನೇಕೆ ತಡ, ಈಗಲೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.
ಹಾಗೆ ಇದೇ ತರಹ ಸುಲಭವಾಗಿ ತುಳು ಕಲಿಯಲು ನಮ್ಮ ಧ್ವನಿಪು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಂದರೆ ನಿಮಗೊಂದು ಟಾಸ್ಕ್ ಇದೆ. ನನಗೆ ಮಳೆ ಇಷ್ಟ, ನನಗೆ ಮಳೆ ಇಷ್ಟ ಈ ವಾಕ್ಯವನ್ನು ತುಳುವಲ್ಲಿ ಹೇಗೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಈಗಲೇ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಏನಪ್ಪ ಅಂದರೆ ಮಳೆ ಅಲ್ವಾ, ಸ್ವಲ್ಪ ಜಾಗ್ರತೆಯಾಗಿರಿ. ಇವತ್ತು ಕೊಡೆ ಹಿಡ್ಕೊಂಡು ವಿಡಿಯೋ ಮಾಡಿದ್ದೇನಂತ ಏನೂ ಅಂದ್ಕೋಬೇಡಿ ಆಯಿತಾ. ಯಾಕಂದರೆ ಹೊರಗಡೆ ಜಿಟಿ ಜಿಟಿ ಮಳೆ ಬರ್ತಾಯಿತ್ತು, ಒಳಗಡೆ ಕರೆಂಟ್ ಇಲ್ಲ, ಹಾಗಾಗಿ ನಾನು ಕೊಡೆ ಹಿಡ್ಕೊಂಡು ವಿಡಿಯೋ ಮಾಡಬೇಕಾಗಿ ಬಂತು. ಇಲ್ಲದಿದ್ದರೆ ಜ್ವರ ಏನಾದರೂ ಬರ್ಬೋದು, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ. ಪ್ರಸ್ತುತ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತುಂಟು ಅಲ್ಲ. ಹಾಗಾಗಿ ವಾಹನ ಸವಾರರೇ ಸ್ವಲ್ಪ ಸಾವಕಾಶವಾಗಿ ವಾಹನ ಚಲಾಯಿಸಿ. ಹಾಗೆ ಮಳೆಯಲ್ಲಿ ಜಾಸ್ತಿ ನೆನೆದು ಆರೋಗ್ಯವನ್ನೆಲ್ಲ ಕೆಡಿಸ್ಕೋಬೇಡಿ. ಮಳೆಗಾಲವನ್ನು ಚೆನ್ನಾಗಿ ಆರೋಗ್ಯಯುತವಾಗಿದ್ದುಕೊಂಡೇ ಆನಂದಿಸಿ. ಬರ್ತೇನೆ ಆಯಿತಾ, ಸೊಲ್ಮೆಲು.